ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಅಶ್ವಿನಿ ಹೇರ್ ಆಯಿಲ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಹಾಗೆಯೇ ಅಶ್ವಿನಿ ಹೇರ್ ಆಯಿಲ್. ವೀಕ್ಷಕರೇ, ಈ ನವರಾತ್ರಿ ಅಂತ ಹೇಳಿದರೆ 9 ದಿನವೂ ಕೂಡ ದುರ್ಗೆಯ ನವ ಸ್ವರೂಪವನ್ನು ನಾವು ಪೂಜಿಸುವಂಥ ಒಂದು ದಿನ. ಅದರಲ್ಲೂ ಸಪ್ತ ದಿನ ಅಂತ ಹೇಳಿದರೆ ಇದು ಕಾಳರಾತ್ರಿಯ ದಿನ. ನಾರಿ ಶಕ್ತಿಯ ಸ್ವರೂಪ ಅಂತ ಬೇರೆ ಹೇಳ್ತಾರೆ. ಹಾಗಾಗಿ ಈ ಒಂದು ನವರಾತ್ರಿ ಎಲ್ಲ ಮಹಿಳೆಯರಿಗೂ ಎಲ್ರಿಗೂ ಕೂಡ ವಿಶೇಷವಾದಂಥದ್ದು. ಇವತ್ತಿನ ಈ ಒಂದು ವಿಶೇಷ ಸಂಚಿಕೆಯಲ್ಲಿ ಶ್ರೀಮತಿ ವಿಜಯ ಚಂದ್ರಶೇಖರ್ ಅವರು ನಮ್ಮ ಜೊತೆಗಿದ್ದಾರೆ. ಇವರು ಈ ಒಂದು ನವರಾತ್ರಿಯಲ್ಲಿ ತಯಾರಿಸುವಂಥ ಯಾವ ಖಾದ್ಯವನ್ನು ನಮ್ಗೆ ಹೇಳ್ಕೊಡ್ತಾರೆ, ಬನ್ನಿ ಅವ್ರನ್ನೇ ಕೇಳೋಣ. ಮೊಟ್ಟ ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನವರಾತ್ರಿ ಹಬ್ಬದ ಶುಭಾಶಯಗಳು ತಮಗೆ. ನಿಮಗೆ ಸಹ ನವರಾತ್ರಿ ಹಬ್ಬದ ಶುಭಾಶಯ. ಥ್ಯಾಂಕ್ ಯು ಸೋ ಮಚ್. ಸೊ ನವರಾತ್ರಿ ಈಗಾಗಲೇ ಶುರುವಾಗಿದೆ. ಪ್ರತಿಯೊಂದು ದಿನವೂ ಕೂಡ ವಿಭಿನ್ನ ರೀತಿಯಾದಂಥ ಒಂದೊಂದು ಭಕ್ಷ್ಯ ಖಾದ್ಯಗಳನ್ನು ಇತ್ಯಾದಿಗಳನ್ನು ಮಾಡ್ತಾರೆ. ಸೊ ಇವತ್ತು ಒಂದು 7ನೇ ದಿವಸ ಕಾಳರಾತ್ರಿಯ ಸ್ವರೂಪ. ಕಾಳಿ ಉಗ್ರ ಸ್ವರೂಪ ಆದರೂ ಕೂಡ ದೇವಿಗೆ ವಿಭಿನ್ನ ರೀತಿಯಾದಂಥ ನಾವು ನೈವೇದ್ಯ ಭಕ್ಷ್ಯವನ್ನು ನಾವು ತಯಾರಿಸ್ತೀವಿ. ನೀವು ಇವತ್ತು ಯಾವ ಅಡುಗೆಯನ್ನು ನಮಗೆ ಹಾಗೂ ನಮ್ಮ ವೀಕ್ಷಕರಿಗೆ ಹೇಳ್ಕೊಡ್ತಾ ಇದ್ದೀರಿ? ನಾನು ಇವತ್ತು ಹಯಗ್ರೀವ ಅಂತ ಒಂದು ದೇವಿಗೆ ಇಷ್ಟವಾದ ಹಯಗ್ರೀವ ಮಡ್ಡಿ ಅಂತ ಬೇರೆ ಹೇಳ್ತಾರೆ, ಅದನ್ನು ಮಾಡ್ತೇನೆ ಇವತ್ತು. ಓಕೆ. ಸೊ ಆಮೇಲೆ ಇದು ಬಟಾಟೆ ಅಂಬಡೆ. ದೇವಿಗೆ ಆಮೇಲೆ ನಮ್ಮ ಪೇಟ್ ಪೂಜಾ. ಸರಿ, ಮನೆ ಮಂದಿಗೂ ಕೂಡ ಎಲ್ಲರಿಗೂ ಅಲ್ವಾ? ಸರಿ ಸರಿ, ಹಾಗಾದ್ರೆ ನಮ್ಮ ಕಿಚನ್ಗೆ ಹೋಗೋಣ, ಬನ್ನಿ. ಎಸ್ ಮೇಡಮ್. ಸೊ ಇವಾಗ ಮೊಟ್ಟ ಮೊದಲಿಗೆ ನೈವೇದ್ಯ. ಹಾಗಾದ್ರೆ ದೇವರಿಗೆ ನೈವೇದ್ಯ. ಯಾಕೆಂತ ಹೇಳಿದ್ರೆ ಮೊದಲಿಗೆ ದೇವರಿಗೇನೆ ಅರ್ಪಿಸುವಂಥದ್ದು ಮಾಡಬೇಕು ಅಲ್ವಾ? ಸರಿ, ಯಾವುದು? ಹಯಗ್ರೀವ ಮಡ್ಡಿ. ಓಕೆ, ಸರಿ. ಹೇಗೆ ಶುರು ಮಾಡೋದು? ಫಸ್ಟಿಗೆ ಕಡಲೆಬೇಳೆಯನ್ನು ಕುಕ್ಕರಲ್ಲಿ ಸ್ವಲ್ಪ ಬೇಯಿಸಬೇಕು. ಗ್ಯಾಸ್ ಆನ್ ಮಾಡಲಾ? ಹಾಂ, ಗ್ಯಾಸ್ ಆನ್ ಮಾಡಿ. ಹೀಗೆ ಸ್ವಲ್ಪ ನೀರು ಹಾಕಿ, ನೀರು ಮುಳುಗುವಷ್ಟ? ಹಾಂ, ಮುಳುಗುವಷ್ಟು ಹಾಕಿ. ಹೆಚ್ಚಿಗೆ ಬೇಕಾಗುತ್ತಾ ಸ್ವಲ್ಪ? ಮತ್ತು ಅದನ್ನು ನೀರನ್ನು ತೆಗೆದ್ರೆ ಆಯಿತಾ? ಎಷ್ಟು ವಿಸಿಲ್ ಬರೋವರೆಗೂ ಬೇಯಿಸ್ಕೊಂಡು? ಒಂದು 3 ವಿಸಿಲ್ ಇರಲಿ. 3 ವಿಸಿಲ್ ಬರಲಿ. ನೀವು ಈ ನವರಾತ್ರಿಯನ್ನು ಒಬ್ಬರೊಬ್ಬರು ಒಂದೊಂದು ರೀತಿಯಲ್ಲಿ ಆಚರಿಸ್ತಾರೆ. ನೀವು ಯಾವ ರೀತಿಯಲ್ಲಿ ಈ ನವರಾತ್ರಿ ಹಬ್ಬವನ್ನು ಆಚರಿಸ್ತೀರಿ? ನವರಾತ್ರಿ ಅಂದರೆ ನಾವು ಉಪವಾಸ ಇದ್ದು ದೇವರಿಗೆ ದಿವಸಕ್ಕೊಂದೊಂದು ಭಕ್ಷ್ಯಗಳನ್ನು ಪ್ರತಿದಿನ ಪ್ರತಿ ದಿವಸ ಅಂದರೆ ಒಂದು ಹೊತ್ತು ಊಟ ಅಂತ, ರಾತ್ರಿ ಊಟ ದೇವರಿಗೆ ಆದ ನಂತರ ಮಧ್ಯಾಹ್ನ ಎಲ್ಲ ಉಪವಾಸ. ಸೊ 9 ದಿವಸ ಉಪವಾಸ ಇದ್ದು ಮತ್ತೆ ದಿವಸಕ್ಕೊಂದೊಂದು ಭಕ್ಷ್ಯ ಮಾಡಿ ದೇವರಿಗೆ ಇಟ್ಟು. ಅಂದ್ರೆ ಇಂಥ ಮೊಟ್ಟ ಮೊದಲನೇ ದಿನಕ್ಕೆ ಇಂಥದ್ದೇ ಭಕ್ಷ್ಯ ಅಂತ ಏನಾದರೂ ಇದೆಯಾ? ಹೌದು, ಒಂದು ದಿವಸ ಅಪ್ಪ ಮಾಡಲಿಕ್ಕೆ, ಮತ್ತೆ ಇದು ಹಯಗ್ರೀವ, ಶೀರ, ತೆಕ್ಕರೆ ದೋಸೆ, ಹಾಗೆ ದಿವಸಕ್ಕೊಂದೊಂದು ಬಗೆ ಭಕ್ಷ್ಯ. ಅಂದ್ರೆ ಇಂಥ ದಿವಸಕ್ಕೆ ಇದೇ ಆಗ್ಬೇಕು ಅಂತ ಹಾಗೇನಿಲ್ಲ, ಯಾವುದಾದ್ರೂ 9 ದಿವಸಕ್ಕೆ 9 ಬಗೆಯ ಭಕ್ಷ್ಯವನ್ನು ದೇವರಿಗೆ. 10ನೇ ದಿವಸ ದಸರಾ ದಿವಸ ಹೇಗೆ? ದಸರಾ ದಿವಸ ಅದೇ ಹಪ್ಪವನ್ನು ಮಾಡಿ ಹಾಗೆ ಮತ್ತೆ ಮನೆಗೆಲ್ಲ ನೆಂಟರೆಲ್ಲ ಬರ್ತಾರಲ್ಲ.
ಈ ಕೆಲವರಂತೂ ಈ ಗೊಂಬೆ ಕೂರಿಸುವಂತ ಒಂದು ಪದ್ಧತಿ ಮಾಡ್ಕೊಳ್ತಾರೆ, ನಿಮ್ದ್ರಲ್ಲೂ ಇದೆಯಾ? ಇಲ್ಲ, ನಮ್ಮದ್ರಲ್ಲಿ ಗೊಂಬೆ ಇಲ್ಲ, ದೇವಿಗೆ ಅಲಂಕಾರ ಮಾಡೋದು. ದೇವಿನಿಟ್ಟು ತೆಂಗಿನಕಾಯಿ ಇಟ್ಟು ಅದಕ್ಕೆ ಎಲ್ಲ ಕಲಶ ಇಟ್ಟು ಅದ್ರ ಮೇಲೆ ಹಾಗೆ ದೇವರನ್ನು ಮೊದಲನೇ ದಿನ ಸ್ಥಾಪನೆ ಆಗಿದ್ದು 9 ದಿನನೂ ಇರುತ್ತೆ. ಹೌದು. ಈಗಾಗಲೇ ವಿಸಿಲ್ ಆಗಿದೆ, ಸಾಕು ಅನ್ಸುತ್ತಲ್ಲ? ಸಾಕು. ಓಕೆ. ಸೊ ಇನ್ನೂ ಅದು ಸ್ವಲ್ಪ ತಣ್ಣಗಾಗಬೇಕು, ಅದರ ನಂತರವೇ ತಯಾರಿಸೋದಕ್ಕಾಗೋದು. ವಿಶಿಲ್ ಹೋದ ನಂತರ ಸ್ವಲ್ಪ ತಣ್ಣಗಾದ ನಂತರ ಪಾಕ ಮಾಡಬೇಕು. ಮಾತಾಡ್ತಾ ಮಾತಾಡ್ತಾ ಅಲ್ಲೇ ಬಿಟ್ಟು ತೆಗೋಣ. ತೆಗೀರಿ. ಬೆಂದಿದೆ ಪರ್ಫೆಕ್ಟಾಗಿ. ಎಸ್. ನೆಕ್ಸ್ಟ್ ಇನ್ನು ನೆಕ್ಸ್ಟು ಇದು ಬೀಜ ಮತ್ತು ದ್ರಾಕ್ಷಿಯನ್ನು ತುಪ್ಪದಲ್ಲಿ ಹುರಿಬೇಕು. ಹುರ್ಕೊಳ್ಬೇಕಾ? ಹುರ್ಕೊಳ್ಳೋಣ. ಸಾಕಲ್ಲ? ಸಾಕು ಸಾಕಲ್ಲ. ಎರಡು ಸ್ಪೂನು ತುಪ್ಪನ್ನು ಬೀಜ ಹಾಕ್ತೇನೆ. ಸೊ ಈಗ ಇದು ನವರಾತ್ರಿಗೆಲ್ಲ ಶೋಭಾಯಾತ್ರೆ ಎಲ್ಲ ಇದೆ. ಮೊದಲು ನೀವು ಚಿಕ್ಕವರಿರುವಾಗೆಲ್ಲ ಯಾವ ರೀತಿಯಾಗಿ ಆಚರಿಸ್ತಾ ಇದ್ರು ನವರಾತ್ರಿಯನ್ನು ಇಲ್ಲಿ? ನಿಮ್ಮ ಊರು ಮಲ್ನಾಡು. ಮಲ್ನಾಡು, ಹೊಸನಗರ ಅಂತ. ಅಲ್ಲಿಂದ ಇಲ್ಲಿಗೆ ಬಂದಿದ್ದೇವೆ. ಅಲ್ಲಿ ಆದ್ರೆ ನಮಗೆ ಅದು ನವರಾತ್ರಿದಷ್ಟು ಏನು ವಿಶೇಷ ಏನಿಲ್ಲ. ಅಲ್ಲಿ ಹೆಚ್ಚಿಗೆ ಇಲ್ಲ. ನಮಗೆ ಇಲ್ಲಿ ಬಂದ ನಂತರವೇ ದ್ರಾಕ್ಷಿ ಬಂದ ನಂತರ ಇಲ್ಲಿಯ ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ದೀವಿ. ಸ್ವಲ್ಪ ಕೆಂಪು ಬರುವವರೆಗೆ ಸಾಕ ಅಂತ ತೆಗೆದ ತೆಗೆಯುವ. ಬೌಲ್ ಕೊಡಿ. ಹಾಕ್ಕೊಳ್ಳಿ. ಒಂದು ಬೌಲು, ಒಂದು ಕಡಲೆಬೇಳೆ, ಒಂದು ಬೌಲು, ಒಂದು ಬೌಲು ಬೆಲ್ಲ. ಅದು ಪ್ರಮಾಣ ಸರಿ ಇರಬೇಕು. ಸರಿ ಇರಬೇಕು. ಇದು ಒಂಥರ ಪುಡಿ ಬೆಲ್ಲ. ಪುಡಿ ಪೌಡರ್ ಬೆಲ್ಲನೇ ಸಿಗುತ್ತೆ. ಪೌಡರೇ ಸಿಗ್ತದೆ. ಅದನ್ನು ಹಾಕಿ ಈಗ ಹಾಕು. ಹಾಕಿ. ಇನ್ನು ಗಟ್ಟಿ ಪಾಕ ಬರುವವರೆಗೆ ಮುಗಿಸ್ಬೇಕು. ಕೆಲವರು ಸಕ್ಕರೆ ಸಾಕ್ತಾರೆ. ಬೆಲ್ಲ ಒಳ್ಳೇದಲ್ಲ ಹೆಲ್ತಿಗೆ ಅಂತ ಬೆಲ್ಲವೇ. ಆದರೆ ನಾವು ಏನೇ ನೈವೇದ್ಯ ಈ ಥರ ಎಲ್ಲ ಮಾಡುವಾಗ ಬೆಲ್ಲ ಶ್ರೇಷ್ಠ ದೇವರಿಗೆ. ಹೌದು. ಈಗ ಪಾಕ ಆಗ್ತಾ ಉಂಟು. ಸ್ವಲ್ಪ ಕೊಬ್ಬರಿಯನ್ನು ಹಾಕುವ ಇದಕ್ಕೆ. ಒಂದು ಬೌಲು ಕೊಬ್ಬರಿ. ಒಣ ಕೊಬ್ಬರಿ ತುರಿನೇ ಹಾಕೊಳ್ಳೋದಾ? ಒಣ ಕೊಬ್ಬರಿ ತುರಿ ಹಾಕಬೇಕು ಇದಕ್ಕೆ. ಆಮೇಲೆ ಲವಂಗ, ಒಂದೆರಡು ಲವಂಗ, ಸ್ವಲ್ಪ ಏಲಕ್ಕಿ, ಮತ್ತು ಗಸಗಸೆ. ಗಸಗಸೆನೂ ಹಾಕೊಳ್ಳೋದು? ಗಸಗಸೆ ಹಾಕಿ. ಹುರಿದಿರುವಂಥದ್ದು ಖಾಲಿ ಹಸಿ ಸಾಕು. ಹುರಿಬೇಕಂತಿಲ್ಲ. ಈಗ ಪಾಕ ಆಗ್ತಾ ಬಂತು. ಒಂದು ಮುದ್ದೆ ಬರೋವರೆಗೂ ಅದನ್ನು ಸ್ವಲ್ಪ ಮುದ್ದೆ ಬರೋವರೆಗೆ. ನೋಡಿ, ಇದು ಹಯಗ್ರೀವವನ್ನೇ ಮಾಡೋ ವಿಧಾನ ಎಷ್ಟು ವಿಭಿನ್ನವಾಗಿರುತ್ತೆ. ಒಬ್ರೊಬ್ರು ಒಂದೊಂದು ರೀತಿ. ಕಳೆದ ಟೈಮ್ ಒಬ್ರು ಗೆಸ್ಟ್ ಬಂದಿದ್ದವರು, ಅವರು ಮೊದಲು ಪಾಕ ಇಟ್ಕೊಂಡ್ರು, ಇದು ಬೇಯಿಸಿದನ್ನ ಅದಕ್ಕೆ ಹಾಕಿದ್ರು. ಆದ್ರೆ ಈ ಗಸಗಸೆ ಎಲ್ಲ ಇದುವರೆಗೂ ಯಾರು ಹಾಕಿಲ್ಲ. ಹೌದಾ? ಗಸಗಸೆ ಹಾಕಿ ಮಾಡ್ತಾ ಇರೋದು ನೀವು. ಕೊಬ್ಬರಿ, ಗಸಗಸೆ, ಕೊಬ್ಬರಿ ಎಲ್ಲ ಸಾಮಾನ್ಯ. ನೀವು ಮಾಡೋ ರೀತಿಯಲ್ಲೇ ನಾನು ಕೂಡ ಮಾಡ್ತೀನಿ, ಆದ್ರೆ ಗಸಗಸೆ ಹಾಕಲ್ಲ. ಗಸಗಸೆ ಹಾಕಿದ್ರೆ ತುಂಬಾ ಟೇಸ್ಟ್ ಬರ್ತದೆ ಒಂಥರ. ಈಗ ಪಾಕ ಗಟ್ಟಿ ಆಗ್ತಾ ಬರ್ತಾ ಇದೆ. ಎಲ್ಲ ನೀರೆಲ್ಲ ಅದರಲ್ಲಿ ಇರುವಂತ ಹೆಚ್ಚಿಗೆ ನೀರೆಲ್ಲ ಆವಿಯಾಗಿ ಗಟ್ಟಿಯಾಗಿದೆ. ಗಟ್ಟಿ ಆಯಿತು, ಸಾಕು. ಕೆಳಗಿಳಿಸುವ. ಇದು ಬೀಜ ದ್ರಾಕ್ಷಿ ಹಾಕ್ತೇನೆ. ಆಫ್ ಮಾಡಿ.
ಹೇಗೆ ರೆಡಿ ಆಯಿತು. ತುಂಬ ಧನ್ಯವಾದಗಳು. ಹಾಂ. ಸೊ ಹಬ್ಬದ ದಿವಸ ಒಂದು ನೈವೇದ್ಯವನ್ನು ತಯಾರಿಸಿ ಕೊಟ್ಟಿದ್ದೀರಿ. ತುಂಬ ಧನ್ಯವಾದ. ತಾಯಿಗೆ ಅಂದರೆ ಲಕ್ಷ್ಮೀ ದೇವಿಗೆ ಬಲು ಪ್ರಿಯವಾದದ್ದು ಅಂತ ಹೇಳಿದರೆ ಅದು ಹಯಗ್ರೀವ. ಹಯಗ್ರೀವವನ್ನು ವಿಭಿನ್ನ ರೀತಿಯಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಯೂಶ್ವಲ್ ಆಗಿ ಮಾಡುವಂಥದ್ದು. ಅದರಲ್ಲಿ ಯಾವ ರೀತಿಯಾಗಿ ಇದು ಡಿಫ್ರೆಂಟ್ ಒಮ್ಮೆ ನೋಡಿ. ಹಯಗ್ರೀವ ತಯಾರಿಸೋ ವಿಧಾನ: ಮೊದಲಿಗೆ ಕಡಲೆಬೇಳೆಯನ್ನು ಮುಳುಗುವಷ್ಟು ನೀರು ಹಾಕಿ 3ರಿಂದ 4 ವಿಸಿಲ್ ಬರುವವರೆಗೂ ಬೇಯಿಸಿ. ಇನ್ನೊಂದೆಡೆ ತುಪ್ಪದಲ್ಲಿ ಗೋಡಂಬಿ ದ್ರಾಕ್ಷಿಯನ್ನು ಹುರಿದಿಟ್ಟುಕೊಳ್ಳಿ. ನಂತರ ಬೆಲ್ಲಕ್ಕೆ ಸ್ವಲ್ಪ ನೀರು ಹಾಕಿ ಪಾಕ ತಯಾರಿಸಿ ಬೇಯಿಸಿದ ಕಡಲೆಬೇಳೆ, ಒಣ ಕೊಬ್ಬರಿ ತುರಿ, ಲವಂಗ, ಏಲಕ್ಕಿ, ಗಸಗಸೆ ಹಾಕಿ ಒಂದು ಮುದ್ದೆ ಬರುವವರೆಗೂ ಬೇಯಿಸಿ. ಕೊನೆಯಲ್ಲಿ ತುಪ್ಪದಲ್ಲಿ ಹುರಿದ ಗೋಡಂಬಿ ದ್ರಾಕ್ಷಿ ಸೇರಿಸಿ ಮಗುಚಿಕೊಳ್ಳಿ. ಈಗ ಹಬ್ಬದ ಪ್ರಯುಕ್ತ ಹಯಗ್ರೀವ ತಯಾರು. ದೇವರಿಗೆ ನೈವೇದ್ಯವನ್ನು ಅರ್ಪಣೆ ಮಾಡುವಾಗ ಬೆಳ್ಳಿ ಬಟ್ಲಲ್ಲೇ ಹಾಕಿ ಅರ್ಪಣೆ ಮಾಡುವಂಥದ್ದು. ಬೆಳ್ಳಿ ಬಟ್ಲಲ್ಲೇ ಹಾಕಿ ಅರ್ಪಣೆ ಮಾಡಿದರೆ ನೆಕ್ಸ್ಟ್ ಎಲ್ರಿಗೂ ಖುಷಿಯಾಗುವಂಥ ಒಂದು ಬೋಂಡವನ್ನು ಹೇಳ್ಕೊಡ್ತೀನಿ ಅಂತ ಹೇಳಿದ್ದಾರೆ. ತಯಾರಿ ಮಾಡ್ಕೊಳ್ಬೇಕು. ತಯಾರಿ ಮಾಡ್ತಾ ಇದ್ದಾರೆ. ಅಷ್ಟೊತ್ತು ನೀವು ತಗೊಳ್ಳಿ ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, 40 ವರ್ಷಗಳ ಇತಿಹಾಸ ಇರುವಂಥ ಅರುಣಾ ಮಸಾಲೆಗಳು. ಹಾಗೆಯೇ ಪೋಸ್ಟ್ಮ್ಯಾನ್ ತೂರ್ ದಾಲ್, ಅಶ್ವಿನಿ ಹೆರಾಯ್. ಸಿಹಿ ಖಾದ್ಯವಂತೂ ಆಯಿತು. ಈಗ ಸ್ಪೈಸಿ ಡಿಶ್ ಏನೋ ತಿಂಡಿ ಹೇಳ್ಕೊಡ್ತೀನಿ, ಬೋಂಡಾ ಹೇಳ್ಕೊಡ್ತೀನಿ ಅಂತ ಹೇಳಿದರು. ಯಾವ ಬೋಂಡ ಬನ್ನಿ ಕೇಳೋಣ. ಮೇಡಮ್ ಈಗ ಬೋಂಡಾ ಮಾಡ್ತೀನಿ ಅಂತ ಹೇಳಿದ್ರಿ. ಯಾವ ರೀತಿಯಾದಂಥ ಬೋಂಡ? ಮಲೆನಾಡು ಬೋಂಡವ, ಮಂಗಳೂರು ಬೋಂಡವ, ಯಾವುದು? ಮಲ್ನಾಡ್ ಬೋಂಡವೇ. ಮಲೆನಾಡು ಬೋಂಡ, ಬಟಾಟೆ ಬೋಂಡ. ಓಕೆ ಸರಿ, ಹಾಗಾದರೆ ಸ್ಟಾರ್ಟ್ ಮಾಡಿ. ಫಸ್ಟು ಇದು ಬಣ್ಣನೆ ಆಯಿಲ್ ಹಾಕ್ಬೇಕಾ? ಆಯಿಲ್ ಹಾಕಿ. ಸೊ ನೀವು ಯಾವುದೇ ಬೋಂಡ ಮಾಡಿ, ತಿಂಡಿ ಮಾಡಿ ಅಥವಾ ಯಾವುದೇ ರೀತಿಯಾದಂಥ ಅಡುಗೆಗೆ ಬೆಸ್ಟ್ ಅಂತ ಹೇಳಿದರೆ ಸನ್ ಪ್ರೀಮಿಯಂ. ಯಾವುದು? ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಎಕ್ಸಾಕ್ಟ್ಲಿ. ಸಾಸಿವೆ ಹಾಕ್ತೇನೆ. 1 ಸ್ಪೂನು ಉದ್ದಿನಬೇಳೆ. ಇದು ಅದರ ಒಳಗೆ ಫಿಲ್ಲಿಂಗಿಗೆ. ಬಟಾಟೆ ಇದಕ್ಕೆ. 2 ಕಾಯಿಮೆಣಸು. ಖಾರಕ್ಕೆ ಸ್ವಲ್ಪ ಕಾಯಿಮೆಣಸು. ಬೇಸೊಪ್ಪು ಸ್ವಲ್ಪ. ಸ್ವಲ್ಪ ಶುಂಠಿ. ಮತ್ತು ಕೊತ್ತಂಬರಿ ಸೊಪ್ಪು. ಅದು ಒಗ್ಗರಣೆಗೆ. ಸ್ವಲ್ಪ ಇಂಗು. ಚೂರು ಜೀರಿಗೆ. ಸೊ ಈ ಭಾಜಿ ಬರೀ ಇದಕ್ಕೆ ಅಲ್ಲ, ಏನಾದರೂ ಚಪಾತಿ ಪೂರಿ ಅದಕ್ಕೂ ಚೆನ್ನಾಗಿರ್ಬೋದಲ್ಲ? ಬಾಜಿ ಅದು ಚೆನ್ನಾಗಿರುತ್ತೆ. ನೆಕ್ಸ್ಟ್ ಉಪ್ಪು ಹಾಕ್ತೇನೆ. ಸಾಕು, ಆಯಿತು. ಆಯಿತು. ಇನ್ನು ಬಟಾಟೆಯನ್ನು ಅದರಲ್ಲಿ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದಲ್ವಾ? ಹೌದು, ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ. ಸಾಕು, ಗ್ಯಾಸ್ ಬಂದ್ ಮಾಡಿ. ಈ ಆಲೂಗಡ್ಡೆಯನ್ನು ಒಗ್ಗರಣೆಗೆ ಹಾಕಿ ಪಲ್ಯ ಥರ ಏನು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಷ್ಟೇ ಈ ಥರ ಮಾಡ್ಕೊಂಡ್ರೆ ಹೀಗೆ ಸಾಕು, ಇಷ್ಟೇ ಸಾಕು. ಈ ಭಾಜಿ ಎಲ್ಲ ನಾವು ಮಾಡುವಾಗ ಸ್ವಲ್ಪ ಅದನ್ನು ಕೂಡ ಬೇಯಿಸ್ತೇವೆ. ಹೌದು. ಇದು ಹೇಗೆ ಬೆಂದೆ ಉಂಟಲ್ಲ, ಇದಾಯಿತು. ನಾವು ಸ್ವಲ್ಪ ಕಡಲೆ ಹಿಟ್ಟು ಕಲಿಸುವ.
ಇನ್ನು ಕಡಲೆ ಹಿಟ್ಟು, ಸ್ವಲ್ಪ ಉಪ್ಪು, ಸ್ವಲ್ಪ ನೀರು ಕೊಡಿ. ನೋಡ್ಕೊಳ್ಳಿ ಎಷ್ಟು ಹಾಂ, ಹಾಕ್ಲಾ? ಸ್ವಲ್ಪ ಹಾಕಿ. ಸಾಕು. ಒಂದು ಬೌಲು ಕಡಲೆ ಹಿಟ್ಟು, ಇದಕ್ಕೆ ಖಾರಕ್ಕೆ ಏನು ಬೇಕಾಗಿಲ್ವಾ? ಏನು? ಹಿಟ್ಟಿಗೆ ಸ್ವಲ್ಪ ಮೆಣಸಿನ ಹುಡಿ ಹಾಕ್ಬೋದು. ಬೇಕಿದ್ರೆ ಮಾತ್ರ. ಬೇಕಿದ್ರೆ. ಹಾಂ. ಅಂದರೆ ಯೂಶ್ವಲ್ ಆಗಿ ನೀವು ಮಾಡ್ಕೊಳ್ಳೋವಂಥದ್ರಲ್ಲಿ ಹಾಕ್ಕೊಳ್ತೀರಾ ಅಥವಾ ಹೇಗೆ? ಅಂದರೆ ಅದಕ್ಕೆ ಕಾಯಿ ಮೆಣಸು ಹಾಕಿರ್ತೀವಲ್ಲ, ಅದರ ಒಳಗಿದ್ದೆ ಖಾರ ಸಾಕಾಗುತ್ತೆ. ಸೊ ಇದಕ್ಕೆ ನಾನೀಗ ಹಾಕಬೇಕಾ ಬೇಡವಾ? ಹಾಕಿ ಹಾಗಾದರೆ ಹಾಕ್ಕೊಳ್ಬೇಕು. ಸ್ವಲ್ಪ ಮೆಣಸು. ಅರುಣಾದವರ ಚಿಲ್ಲಿ ಪೌಡರ್, ಸೊ ಫ್ರೆಶ್ಲಿ ಪೌಂಡರ್ಡ್ ಪೌಡರ್ಸ್, ಹಾಗೆ ಎಲ್ಲ ಕುಟ್ಟಿ ಪುಡಿ ಮಾಡಿರುವಂಥದ್ದು, ಏನು ಪ್ರಿಸರ್ವೇಟಿವ್ಸ್ ಇಲ್ಲ, ಎಕ್ಸ್ಟ್ರಾ ಆ್ಯಡೆಡ್ ಕಲರ್ಸ್ ಇಲ್ಲ. ಹಾಕಬೇಕಾ ಸಾಕಾ? ಸ್ವಲ್ಪ ಹಾಕಿ. ಸಾಕು. ಸ್ವಲ್ಪ ಜೀರೆ ಹಾಕ್ತೀನಿ. ಹಿಟ್ಟಿಗೂ ಜೀರಿಗೆ ಸ್ವಲ್ಪ ಹಾಕುವ. ಹಾಂ, ಒಂದು ಬಣಲೆಯಲ್ಲಿ ಎಣ್ಣೆ. ನಮ್ಮ ಕಿಚನಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಆಗಲೇ ನೀವು ಹೇಳಿದ್ರಿ, ನಿಮಗೂ ಕೂಡ ಗೊತ್ತು, ಹೆಲ್ದಿ, ಟೇಸ್ಟ್ ಆ್ಯಂಡ್ ಕೊಲೆಸ್ಟ್ರಾಲ್ ಫ್ರೀ ಆಯಿಲ್. ನೆಕ್ಸ್ಟ್ ಇನ್ನು ಉಂಡೆ ಮಾಡಿ. ಇದನ್ನು ಒಂದೊಂದು ಪ್ರದೇಶಕ್ಕೆ ಹೋಗುವಾಗ ಒಂದೊಂದು ಹೆಸರು ಇದಕ್ಕೆ. ಆಲೂಗಡ್ಡೆ ಬೋಂಡ, ಬಟಾಟ ವಡ ಅದನ್ನು ಹೇಳ್ತಾರೆ. ಇನ್ನು ನಾರ್ತ್ ಆ ಕಡೆ ಹೋದರೆ, ಈ ಮಹಾರಾಷ್ಟ್ರ ಕಡೆ ಹೋದರೆ ಬಟಾಟ ವಡ. ಹಾಂ, ಇಲ್ಲಿ ಬಟಾಟೆ ಅಂಬಡೆ ಹೇಳೋದಿಲ್ಲ. ಎಣ್ಣೆ ಬಿಸಿಯಾಗಿದೆ. ಇನ್ನು ಮುಳುಗಿಸಿ ಹಾಕೊಳ್ಳೋದಷ್ಟೇ. ಸೊ ಇದು ಅಂದರೆ ಈ ಒಂದು ಹಿಟ್ಟು ಮಾತ್ರ ಸ್ವಲ್ಪ ಗಟ್ಟಿಯೇ ಇರಬೇಕು. ಹೌದು, ಇಲ್ಲದ್ರೆ ನೀರಾದರೆ ಅದು ಇದಕ್ಕೆ ಹಿಡಿಯೋದಿಲ್ಲ. ಸಂಜೆ ಟೀಗೆಲ್ಲ ತುಂಬ ಚೆನ್ನಾಗಿರುತ್ತಲ್ಲ. ಯಾರಾದ್ರೂ ನೆಂಟರು ಬಂದರೆ ಎಲ್ಲ ಒಳ್ಳೆಯದಾಗ್ತದೆ ಕೊಡಲಿಕ್ಕೆಲ್ಲ. ಮತ್ತು ಮಾಡಲಿಕ್ಕೂ ಸಹ ಫಾಸ್ಟ್ ಆಗ್ತದೆ, ತುಂಬ ಸುಲಭ. ಅಂದರೆ ಆಲೂಗಡ್ಡೆಯನ್ನು ಬೇಯಿಸಿಟ್ರೆ ಆಯಿತು ಮತ್ತೆಲ್ಲ. ಸೊ ಈ ವಡಾಪಾವ್ಗೆಲ್ಲ ಇದೆ ವಡಾಪಾವಿಗೆ. ಅದೇ ಹೇಳ್ದಲ್ಲ, ಪ್ರದೇಶದಿಂದ ಪ್ರದೇಶಕ್ಕೆ ಹೋಗುವಾಗ ಈ ಒಂದು ಖಾದ್ಯ ಯಾವುದಕ್ಕೆಲ್ಲ ಬಳಕೆ ಆಗುತ್ತೆ, ಅದರ ಹೆಸರು ಕೂಡ ಚೇಂಜ್ ಆಗುತ್ತೆ. ಬೇರೆ ಬೇರೆ ಒಂದು ಇದಕ್ಕೂ ಕೂಡ, ತಿಂಡಿಗೂ ಕೂಡ ಇದು ಬಳಕೆ ಆಗುತ್ತೆ. ಸ್ವಲ್ಪ ಗೋಲ್ಡನ್, ಹೊರಗಿನ ಪದರ ಸ್ವಲ್ಪ ಬೇಯಬೇಕಷ್ಟೇ, ಒಳಗೆ ಸಾಕು ತಕೊಳ್ಳೋದಲ್ಲ. ಬಿಸಿ ಬಿಸಿ ಸರ್ವ್ ಮಾಡಿ. ಬಿಸಿ ಬಿಸಿ ಬಟಾಟೆ ಬೋಂಡ ರೆಡಿ. ಬಟಾಟೆ ಬೋಂಡ, ಆಲೂಗಡ್ಡೆ ಬೋಂಡ, ಯಾವುದು ಕೂಡ ಬಟಾಟ ವಡ, ಯಾವುದು ಕೂಡ ಹೇಳ್ಬೋದು. ಬಿಸಿ ಬಿಸಿಯಾದಂಥ ಸಂಜೆ ಟೀಗೆ ತುಂಬ ಚೆನ್ನಾಗಿರುತ್ತೆ. ಆಲೂಗಡ್ಡೆ ಬೋಂಡ ಬಿಸಿ ಬಿಸಿಯಾಗಿ ರೆಡಿಯಾಗಿದೆ. ಹೊರಗಡೆ ಮಳೆ ಬರ್ತಾ ಇರಬೇಕು, ಈ ಥರ ಬಿಸಿ ಬಿಸಿಯಾಗಿ ಯಾರಾದರೂ ಮಾಡಿಕೊಡ್ತಾ ಇರಬೇಕು. ಆಹಾ, ಸೂಪರ್. ಸೊ ಹೇಗೆ ಮಾಡೋದು ಮತ್ತೊಮ್ಮೆ ನೋಡಿ. ಆಲೂಗಡ್ಡೆ ಬೋಂಡ ತಯಾರಿಸೋ ವಿಧಾನ: ಮೊದಲು ಬಾಣಲೆಯಲ್ಲಿ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಿಸಿ ಮಾಡಿಕೊಂಡು
ಸಾಸಿವೆ, ಉದ್ದಿನಬೇಳೆ, ಹೆಚ್ಚಿದ ಹಸಿಮೆಣಸು, ಕರಿಬೇವು, ಶುಂಠಿ, ಕೊತ್ತಂಬರಿ ಸೊಪ್ಪು, ಹಿಂಗು, ಜೀರಿಗೆ ಹಾಕಿ ಒಗ್ಗರಣೆ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಬೇಯಿಸಿ ಕಿವುಚಿದ ಆಲೂಗಡ್ಡೆ ಹಾಕಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಇನ್ನೊಂದೆಡೆ ಸ್ವಲ್ಪ ಉಪ್ಪು, ನೀರು ಹಾಕಿ ಕಲಸಿ ಕಡಲೆ ಹಿಟ್ಟನ್ನು ಕಲಸಿ ಅರುಣಾ ಮೆಣಸಿನ ಪುಡಿ, ಜೀರಿಗೆ ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ. ಆನಂತರ ಆಲೂಗಡ್ಡೆಯ ಉಂಡೆಯನ್ನು ಮಾಡಿ ಕಡಲೆ ಹಿಟ್ಟಿನಲ್ಲಿ ಅದ್ದಿ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿ ಬಿಸಿ ಆಲೂಗಡ್ಡೆ ಬೋಂಡ ಸಂಜೆ ಚಹಾದೊಂದಿಗೆ ಸವಿಯಲು ಬಲು ಚೆನ್ನ. ಎರಡು ಕೂಡ ರುಚಿಕರವಾದಂಥ ಒಂದು ಖಾದ್ಯಗಳನ್ನು ನಮಗೆ ಮಾಡಿ ರೆಡಿ ಇಟ್ಟಿದ್ದೀರಿ. ಯಾವುದು ಫಸ್ಟ್ ಟೇಸ್ಟ್ ನೋಡೋಣ? ಫಸ್ಟ್ ಹಯಗ್ರೀವಾಗ ನೋಡಿ. ಸರಿ, ತಗೊಳ್ಳಿ. ಪ್ರಸಾದ ಅಲ್ಲ. ಸೊ ಬೆಳ್ಳಿ ಸ್ಪೂನ್ ಬೇರೆ ತಂದಿದ್ದೀರಿ. ಸಿಲ್ವರ್ ಸ್ಪೂನಲ್ಲಿ ತಿಂದು ಬೆಳೆದಿದ್ದು ಅಂತ ಹೇಳೋದಕ್ಕೆ. ಚೆನ್ನಾಗಿದೆ. ಬೆಲ್ಲ ಒಂದ್ಸಲ ಏನೋ ಒಂದು ಬೇರೆ ಟೇಸ್ಟು ಅಲ್ವಾ? ಪುಡಿ ಬೆಲ್ಲ ಅಲ್ವಾ? ಪುಡಿ ಬೆಲ್ಲ ಚೆನ್ನಾಗಿದೆ. ತುಂಬ ಟೇಸ್ಟ್ ಉಂಟಲ್ಲ? ತುಂಬ ಚೆನ್ನಾಗಿದೆ, ವೆರಿ ಟೇಸ್ಟಿ. ಸೊ ಯೂಶ್ವಲ್ ಬೆಲ್ಲ ಸ್ವಲ್ಪ ಸ್ವೀಟ್ ತುಂಬ ಸ್ವೀಟ್ ಅನಿಸುತ್ತೆ. ನೀವು ಅಷ್ಟು ಹಾಕೊಳ್ಳುವಾಗ ನಾನು ಅಂದ್ಕೊಂಡೆ ತೀರಾ ಸ್ವೀಟ್ ಆಗ್ಬೋದಾ ಏನೋ ಅಂತ. ಬಟ್ ನೋಡಿದ್ರೆ ಕರೆಕ್ಟ್ ಬ್ಯಾಲೆನ್ಸ್ ಇದೆ, ಪರ್ಫೆಕ್ಟ್. ಸೊ ಇದನ್ನ ಟೇಸ್ಟ್ ನೋಡೋಣ, ತಗೊಳ್ಳಿ. ಸೊ ಇದನ್ನೆಲ್ಲ ತಿನ್ನುವಾಗ ನೋಡಿ ಇಷ್ಟು ಬಿಸಿ ಇದೆ, ಹೇಗೆ ತಿನ್ನಲಿ? ಸೊ ನಿಧಾನಕ್ಕೆ ಕುತ್ಕೊಂಡು ತಿನ್ನಬೇಕು, ಆರಾಮ್ಸೆ ಕುತ್ಕೊಂಡು ಒಂದು ಬಾಯಿ ತಿಂತ ಒಂದು ಕಪ್ ಟೀ ಇದ್ರೆ ಸೂಪರ್ ಇರುತ್ತೆ. ಸೂಪರ್, ತುಂಬ ಚೆನ್ನಾಗಿದೆ. ಸೊ ಎರಡನೇ ಬೈಟ್ ಬೇಕು ಅಂದರೆ ಅಷ್ಟೇ ಚೆನ್ನಾಗಿದೆ ಅಂತ ಅರ್ಥ. ಸೂಪರ್. ನನಗಂತೂ ತುಂಬ ಇಷ್ಟ ಆಯಿತು. ಅದೇ ಹೇಳ್ದೆ ಅಲ್ವಾ, ಒಂದು ಕಪ್ ಟೀ ಇರಬೇಕು, ಆವಾಗ ಎಲ್ಲ ಮನೆಯವರೆಲ್ಲ ಒಟ್ಟಿಗೆ ಕೂತ್ಕೊಂಡು ಹರಟೆ ಹೊಡಿತಾ ಒಂದೊಂದೇ ತಿಂತಾ ಇದ್ರೆ ಅಡುಗೆ ಮನೆಯಲ್ಲಿ ಇದ್ದವ್ರು ಮಾತ್ರ ಅಡುಗೆ ಮನೆಯಲ್ಲೇ ಇರಬೇಕಷ್ಟೇ. ತುಂಬ ಚೆನ್ನಾಗಿದೆ, ವೆರಿ ನೈಸ್, ವೆರಿ ಟೇಸ್ಟಿ. ತುಂಬ ಸಂತೋಷ ಆಯಿತು. ನನಗೆ ಹೇಗೆ ಅನಿಸ್ತು? ನನಗೆ ಸಹ ಅಡಿಗೆ ಮನೆಗೆ ಬಂದು ಅಡುಗೆ ಮಾಡಿ ತುಂಬ ಖುಷಿ ಆಯಿತು. ಸೊ ಹಬ್ಬದ ದಿವಸ ಬೇರೆ ಬಂದಿದ್ದೀರಿ, ಒಳ್ಳೆ ರುಚಿಕರವಾದಂಥ ಅಡುಗೆ ಹೇಳ್ಕೊಟ್ಟಿದ್ದೀರಿ. ಸೊ ಅದಕ್ಕೋಸ್ಕರ ನಿಮಗೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇವರ ವತಿಯಿಂದ ಕಿರುಕಾಣಿಕೆ. ಥ್ಯಾಂಕ್ ಯು. ಹಾಗೆಯೇ ಗಟ್ಟಿಮುಟ್ಟಾಗಿರೋದಕ್ಕೆ ಅಂತ ಹೇಳಿದರೆ ಕುಚಲಕ್ಕಿ ಈಸ್ ಬೆಸ್ಟ್. ಅದರಲ್ಲೂ ಕೂಡ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿಯಲ್ಲಿ ಬೆಳೆದರೂ ಕೂಡ ಒಳ್ಳೆ ಉದುರುದುರಾಗಿರುವಂಥ ಕುಚಲಕ್ಕಿ, ಇದರ ಕುಚಲನ್ನ ಇದರಲ್ಲಿ ಆಗುತ್ತೆ. ಸೊ ಇವ್ರ ಕಡೆಯಿಂದ ಒಂದು ಚಿಕ್ಕ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಆಲೂಗಡ್ಡೆ ಬೋಂಡ ಅಂತೂ ಸಖತ್ತಾಗಿದೆ. ತಿಂತಾ ಇದ್ರೆ ತಿನ್ನಿಸ್ತಾ ಇರುತ್ತೆ. ಸೊ ತುಂಬ ಚೆನ್ನಾಗಿದೆ. ಮನೆ ಮಂದಿ ಎಲ್ಲ ಬಂದಿದ್ದಾರೆ, ಅದರಲ್ಲೂ ಕೂಡ ನೆಂಟರಿಷ್ಟರೆಲ್ಲ ಬಂದಿದ್ದಾರೆ ಹಬ್ಬಕ್ಕೆ ಅಂತ ಹೇಳಿದರೆ ಬೆಸ್ಟ್ ಇದೆ. ಸಂಜೆ ಹೊತ್ತಲ್ಲಿ ಕಮ್ಮಿ ಖರ್ಚಲ್ಲಿ ಒಳ್ಳೆ ರುಚಿಕರವಾದಂಥ ಒಂದು ಸ್ನ್ಯಾಕ್ ಕೂಡ ಆಗುತ್ತೆ. ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿಯಾಗ್ತಾನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಅಶ್ವಿನಿ ಹೇರ್ ಆಯಿಲ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.